समस्त हिंदू बांधवांना सर्वांची भारत माता भोजन कार्यक्रम श्रीयुत चंद्रशेखर राव ಅವರಿಗೆ ಆತ್ಮೀಯ ಸ್ವಾಗತ. ಶ್ರೀ ಗೋಪಾಲಕೃಷ್ಣ ದೇವಸ್ಥಾನದ ಆಡಳಿತ ಮುಖ್ಯಸ್ಥರಾದ ಶ್ರೀಯುತ ಗುರುಪ್ರಸಾದ್ ಹೊಳ್ಳ ಇವರನ್ನು ಆತ್ಮೀಯವಾಗಿ ಸ್ವಾಗತಿಸುತ್ತೇವೆ. ರೋಟರಿ ಟೆಂಪಲ್ ಟೌನ್ ಮೂಡಬಿದರೆ ಇದರ ಅಧ್ಯಕ್ಷರಾದ ಶ್ರೀಯುತ ಈಶ್ವರ್ ಇವರಿಗೆ ಆತ್ಮೀಯ ಸ್ವಾಗತ ಬಯಸುತ್ತೇನೆ. ಕಾರ್ಯಕ್ರಮಕ್ಕೆ ಆಗಮಿಸಿದ ಮಾಧ್ಯಮ ಮಿತ್ರರಿಗೆ ಆತ್ಮೀಯ ಸ್ವಾಗತ. ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲ ಬಾಂಧವರಿಗೂ ಆತ್ಮೀಯ ಸ್ವಾಗತವನ್ನು ಬಯಸುತ್ತಾ ಎಲ್ಲರಿಗೂ ವಂದನೆಗಳು. ಈಗ ಅತಿಥಿಗಳಾದ ಚಂದ್ರಶೇಖರ ಅವರು ದೀಪ ಪ್ರಜ್ವಲನ ಮಾಡಬೇಕು. ಭಾರತ ಮಾತೆಗೆ ಪುಷ್ಪಾರ್ಚನೆ ಮಾಡಬೇಕಾಯಿತು.
ಶ್ರೀ ಗೋಪಾಲಕೃಷ್ಣ ದೇವರ ಪಾದಾರವಿಂದಕ್ಕೆ ನಮಿಸುತ್ತಾ ಹಾಗೂ ಸರ್ವಪೂಜ್ಯ ಭಾರತ ಮಾತೆಗೆ ಶಿರಸ ನಮಿಸುತ್ತಾ ನಾವು ಈ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ. ಇವತ್ತು ನಾವು ಇಲ್ಲಿ ಅಶಕ್ತ ಹಿಂದೂ ಬಾಂಧವ್ಯ ಸೇವಾ ನಿಧಿ ಅಂತ ಹೇಳಿ ಒಂದು ಮಹಿಳಾ ಸಂಘಟನೆಯನ್ನು ಮಾಡಿದ್ದೇವೆ. ಅದಕ್ಕೆ ಪ್ರೇರಣೆ ಎಂಥದ್ದು ಅಂತ ಹೇಳಿದರೆ, ಮೊನ್ನೆ RSSಗೆ 100 ವರ್ಷ ಆಯಿತು. ಆ ಲೆಕ್ಕದಲ್ಲಿ ಎಲ್ಲ ದೇಶದಲ್ಲಿ 80,000 ಕಡೆ ಹಿಂದೂ ಸಂಗಮವನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ನಾನು ಸಹ ಆ ಒಂದು ಮೀಟಿಂಗಿಗೆ ಹೋಗಿ ಅಲ್ಲಿ ಹೇಳಿದರು, ಹಿಂದೂ ಸಂಘಟನೆ ಆಗಬೇಕು, ಹಿಂದೂ ಸಂಗಮ ಆಗಬೇಕು, ಎಲ್ಲ ಹಿಂದೂಗಳು ಸಹ ಈ ಸಂಗಮದಲ್ಲಿ ಪಾಲ್ಗೊಳ್ಬೇಕು, ಹೆಚ್ಚಿನ ಸಂಖ್ಯೆಯಲ್ಲಿ ಹಿಂದೂಗಳು ಸೇರಬೇಕು ಅಂತೇಳಿ. ಹಾಗೆ ಮಹಿಳೆಯರ ಕಡೆಯಿಂದ ಏನಾದರೂ ಒಂದು 4 ಕಾರ್ಯಕ್ರಮ ಮಾಡಿ ಮಹಿಳೆಯರನ್ನು ಒಟ್ಟುಗೂಡಿಸಿ ಅಂತ ಹೇಳಿದೆ. ಆ ಲೆಕ್ಕದಲ್ಲಿ ಏನು ಮಾಡು ಅಂತೇಳಿ ಆಲೋಚನೆ ಮಾಡುವಾಗ ಒಂದು ದೀಪ ಪೂಜನ ಕಾರ್ಯಕ್ರಮ ಇಡುವ ಮಹಿಳೆಯರಿಗಾಗಿ ಅಂತ ಹೇಳಿ ಕೋಟೆಬಾಗಿಲು ಶ್ರೀ ವೀರಮಾರುತಿ ದೇವಸ್ಥಾನದಲ್ಲಿ ದೀಪ ಪೂಜನ ಕಾರ್ಯಕ್ರಮ ಇಟ್ಟುಕೊಂಡೆವು. ಅಲ್ಲಿ ದೀಪ ಪೂಜನ ಮಾಡ್ತಾ ಇರುವಾಗ ನನಗೆ ಮನಸ್ಸಿಗೆ ಬಂತು, ನಾನು ಸಹ ಏನಾದರೂ ಒಂದು ಸಂಘಟನೆ ಮಾಡಬೇಕು, ಏನಾದರೂ ಒಂದು ಸೇವೆ ಮಾಡಬೇಕು, ಜನಸೇವೆ ಮಾಡಬೇಕು, ಸಮಾಜ ಸೇವೆ ಮಾಡಬೇಕು ಅಂತ ಹೇಳೋ ಒಂದು ಆಲೋಚನೆ ನನ್ನಲ್ಲಿ ಬಂತು. ಏನು ಮಾಡುದು ಅಂತೇಳಿ ನನಗೆ ಯಾವುದೇ ಒಂದು ಏನಾದರೂ ಮಾಡಬೇಕು ಅಂತೇಳಿ ಮನಸ್ಸಲ್ಲಿ ಎನಿಸ್ತಾ ಉಂಟು, ಏನು ಮಾಡು ಅಂತೇಳಿ ಗೊತ್ತಾಗ್ಲಿಲ್ಲ. ಅದು ಯಾಕೆಂತ ಹೇಳಿದ್ರೆ, ನಾನು ಸಣ್ಣದಿರುವಾಗ ನಮಗೆ ಮನೆ ಇರಲಿಲ್ಲ, ಓದಲಿಕ್ಕೆ ಹಣ ಇರಲಿಲ್ಲ, ತಿನ್ನಲಿಕ್ಕೆ ಅನ್ನ ಇರಲಿಲ್ಲ. ಹಾಗೆ ಇರುವಾಗ ಇನ್ನು ನಮ್ಮ ಒಟ್ಟಿಗಿರುವ ನಮ್ಮ ಹಿಂದೂ ಸಮಾಜದವರು ಕಷ್ಟ ಅನುಭವಿಸ್ತಾ ಇದ್ದಾರೆ, ನಮಗೆ ಕಾಣ್ತಾ ಉಂಟು. ನಾವು ಏನಾದರೂ ಅವರಿಗೋಸ್ಕರ ಮಾಡಬೇಕು ಅಂತ ಹೇಳುವ ಒಂದು ತುಡಿತ ನನ್ನ ಮನಸ್ಸಲ್ಲಿ. ಹಾಗೆ ಏನೋ ಅದು ದೀಪ ಪೂಜನ ಕಾರ್ಯಕ್ರಮ ಅಂತ ಹೇಳಿದ್ರೆ ಒಂದು ಲಕ್ಷ್ಮೀ ಪೂಜೆ ಮಾಡುದು. ಆ ಲಕ್ಷ್ಮಿ ಹತ್ರ ನಾನು ಬೇಡಿಕೊಂಡೆ, ಏನಾದರೂ ಒಂದು ಮನಸ್ಸು ಕೊಡು, ಏನಾದರೂ ಮಾಡುವಂತ ಒಂದು ದಾರಿ ತೋರಿಸುತ್ತೇನೆ. ಏನೋ ಆ ದಿನ ರಾತ್ರಿ ನನಗೆ ಎನಿಸಿತು, ಇಂಥ ಒಂದು ಕಾರ್ಯಕ್ರಮ ಮಾಡಿದ್ರೆ ಏನು ಅಂತೇಳಿ. ಮರುದಿವಸ ನಾವು ಹುಡ್ಕೋ ಕಾಲೋನಿಯಲ್ಲಿ ಇದೇ ದೀಪ ಪೂಜನ ಕಾರ್ಯಕ್ರಮವನ್ನು ಮಹಿಳೆಯರಿಗಾಗಿ ಇಟ್ಟುಕೊಂಡಿದ್ದೆವು. ನಾನು ಏನು ಆಲೋಚನೆ ಮಾಡಲಿಲ್ಲ, ಮನೆಯಲ್ಲಿಂದ ಒಂದು ಡಬ್ಬಿಯನ್ನು ಹಿಡ್ಕೊಂಡು ಹೋಗಿ ನಾನು ಹೇಳಿದ ಅಲ್ಲಿ ನಮ್ಮ ದೀಪ ಪೂಜನ ಕಾರ್ಯಕ್ರಮಕ್ಕೆ ಸೋಂದೆ ಭಾಸ್ಕರ ಭಟ್ ಬಂದಿದ್ರು. ಅವ್ರ ಹತ್ರ ಹೇಳಿದೆ, ಸರ್ ನನಗೆ ಇಂಥ ಒಂದು ಆಲೋಚನೆ ಬಂದಿದೆ, ನೀವು ಈ ಡಬ್ಬಿಯನ್ನು ಇವತ್ತು ಉದ್ಘಾಟನೆ ಮಾಡಬೇಕು ಅಂತ ಕೇಳಿಕೊಂಡೆ. ಅವರು ಸಂತೋಷದಿಂದ, ನಿಮ್ಮ ಮನಸ್ಸಿನದ್ದು ಬಂದ ಆಲೋಚನೆ ಒಳ್ಳೆಯದು, ನಿಮಗೆ ಒಳ್ಳೆಯದಾಗಲಿ ಅಂತೇಳಿ ಆ ದಿನ ಜನವರಿ 17ನೇ ತಾರೀಕಿಗೆ ನಾವು ಹುಡುಕೋ ಕಾಲೋನಿಯಲ್ಲಿ ಇದನ್ನು ನಾವು ಪ್ರಾರಂಭ ಮಾಡಿದೆ. ಮತ್ತೆ ನನ್ನ ಒಟ್ಟಿಗೆ ನನ್ನ ಭಜನಾ ತಂಡದವರು ಒಂದು 5 ಜನ ಇದ್ದಾರೆ, ಅವರನ್ನು ಸಹ ನಾವು ಏನಾದರೂ ಮಾಡುವ, ಅವರು ಸಹ ಸಂತೋಷದಿಂದ ಒಪ್ಪಿಕೊಂಡು ನಿಮ್ಮದು ಯೋಚನೆ ಒಳ್ಳೆಯದು, ನಾವು ಸಹ ಕೈ ಜೋಡಿಸ್ತೇವೆ ಅಂತೇಳಿ. ಹಾಗೆ ಹುಡುಕೋ ಕಾಲೋನಿಯಲ್ಲಿ ಸಹ ನಮ್ಮ ಮಂಜುಶ್ರೀ ಡ್ರೈವಿಂಗ್ ಸ್ಕೂಲ್ನ ಶೋಭಾ ಅಕ್ಕ ಹೇಳಿದರು, ಮುಖಾಂಬಿಕ ಅಕ್ಕ ನಿಮ್ಮೊಟ್ಟಿಗೆ ನಾನಿದ್ದೇನೆ, ನಿಮಗೆ ಫುಲ್ಲು ಸಹಾಯ ಮಾಡ್ತೇನೆ ಅಂತ ಅವರು ಹೇಳಿದರು. ಹಾಗೆ ಅವರು ನನ್ನೊಟ್ಟಿಗೆ ಇಡೀ ಆ ಹುಡುಕೋ ಕಾಲೋನಿಯಲ್ಲಿ ಮನೆಗಳಿಗೆ ಬಂದು ಡಬ್ಬಿಯನ್ನು ಇಡುವ ಕಾರ್ಯಕ್ರಮಕ್ಕೊಂದು ಅದರಲ್ಲಿ ಉದ್ಘಾಟನೆ ಆಯಿತು. ಹಾಗೆ ಎಲ್ಲರಿಗೆ ಸಹ ಡಬ್ಬಿಯನ್ನು ನಾನೀಗ 130 ಮನೆಗಳಲ್ಲಿ ಇಂಥ ಡಬ್ಬಿಗಳನ್ನು ಇಟ್ಟಿದ್ದೇನೆ. ಎಲ್ಲರೂ ಸಪೋರ್ಟಿವ್ ಆಗಿ ಮಾತಾಡ್ತಾ ಇದ್ದಾರೆ. ಮತ್ತೆ ನಮ್ಮದು ಏನು ಯಾರಿಗೂ ಸಹ ಒಂದು ಇದಿಲ್ಲ, ಪ್ರೆಷರ್ ಇಲ್ಲ. ಬೇಕಿದ್ರೆ ಅವರು ಡಬ್ಬಿ ತಗೊಂಡು ಹೋಗಿ ಅವರಿಗೆ ಸಹ ಸಮಾಜ ಸೇವೆ ಮಾಡಬೇಕು ಅಂತ ಹೇಳುವ ಒಂದು ಮನಸ್ಸು ಇದ್ರೆ ನಮ್ಮೊಟ್ಟಿಗೆ ಕೈ ಜೋಡಿಸ್ಬೇಕು. ಸುಮ್ಮನೆ ನಾವು ಅವರಿಗೆ ಪ್ರೆಷರ್ ಹಾಕಿ ಮನೆಯಲ್ಲಿ ಡಬ್ಬಿ ಇಟ್ಟು ಏನು ಪ್ರಯೋಜನ ಇಲ್ಲ. ಇದರಲ್ಲಿ ಏನಾದರೂ ಅವರು ಒಂದು ಕಾಸು ಹಾಕಿದರೆ ನಾಳೆಗೆ ನಮ್ಮ ಯಾರಿಗಾದ್ರೂ ಒಬ್ಬರದ್ದು ಒಂದು ಜೀವ ಉಳಿಬಹುದು, ಅಲ್ಲ ಯಾರಿಗಾದ್ರೂ ಒಂದು ಮನೆ ಮಾಡಾಗ್ಬೋದು, ಏನಾದರೂ ಕಲಿಯುವ ಮಕ್ಕಳಿಗೆ ಒಂದು ಉಪಕಾರ ಆಗ್ಬೋದು. ನಮ್ಮದು ತುಂಬ ಮನಸ್ಸಲ್ಲಿ ಸುಮಾರು ಯೋಚನೆಗಳುಂಟು. ಇದಕ್ಕೆಲ್ಲ ನಮಗೆ ದೇವರು ಸಹ ಅನುಗ್ರಹ ಮಾಡಬೇಕು. ಹಾಗೆ ನಾನು ಎಲ್ಲ ನಮ್ಮ ಹಿಂದೂ ಬಾಂಧವರ ಹತ್ರ ಕೇಳೋದೇನು ಅಂತ ಹೇಳಿದರೆ, ಎಲ್ಲರೂ ಸಂಘಟಿತರಾಗೋಣ, ಎಲ್ಲರೂ ಒಟ್ಟು ಸೇರುವ. ಅದರಲ್ಲಿ ಮಹಿಳೆಯರು ಈಗ ಮನೆಯಲ್ಲಿ ಇದ್ದಾರೆ, ಕೆಲವರು ರಿಟೈರ್ಡ್ ಆದವರೆಲ್ಲ ಇದ್ದಾರೆ, ಅವರಿಗೆ ಸಹ ಇದರಲ್ಲಿ ಒಂದು ಸೇರಿದ ಮನಸ್ಸಿಗೆ ಸ್ವಲ್ಪ 4 ಜನರ ಪರಿಚಯ ಆಗ್ತದೆ. ಆದರೆ ಈ ಒಂದು ಸೇವೆಯಲ್ಲಿ ಇದೊಂದು ನಿಸ್ವಾರ್ಥ ಸೇವೆ, ಯಾರಿಗೆ ಸಹ ಇದರಲ್ಲಿ ಲಾಭ ಸಹ ಇಲ್ಲ, ನಷ್ಟ ಸಹ ಇಲ್ಲ. ನಾನು ನಿಮ್ಗೆ ಒಂದು ಡಬ್ಬಿ ಕೊಡ್ತೇನೆ, ಆ ಡಬ್ಬಿ ನಿಮ್ಮ ಮನೆಯಲ್ಲಿಟ್ಟು ನಿಮ್ಮ ಬಂಧು ಮಿತ್ರರು ಯಾರಾದರೂ ಇದ್ರೆ ಒಂದು 10 ಜನರನ್ನು ಸೇರಿಸಿ ಇಂತಹ ಡಬ್ಬಿಗಳನ್ನು ಅವರ ಮನೆಯಲ್ಲಿ ಇಡುವ ಒಂದು ಸಂಘಟನೆ ನಿಮಗೆ ಮಾಡ್ಬೋದು. ಅದರದ್ದೊಂದು ಗ್ರೂಪ್ ಸಹ ಮಾಡ್ಬೋದು. ನನ್ನ ಮುಖ್ಯ ಉದ್ದೇಶ ಏನು ಅಂತ ಹೇಳಿದ್ರೆ, ಇದರಲ್ಲಿ ಪ್ರತಿ ಒಂದು ಮಾಹಿತಿ ಈ ಸಂಘಟನೆಯಲ್ಲಿ ನಮ್ಮೊಟ್ಟಿಗೆ ಸೇರಿದ ಪ್ರತಿ ಒಬ್ಬರಿಗೂ ಇದರಲ್ಲಿ ಏನು ಆಗ್ತಾ ಉಂಟು, ಇದರಲ್ಲಿ ಎಷ್ಟು ಹಣ ಕಲೆಕ್ಷನ್ ಆಗ್ತಾ ಉಂಟು, ಇದನ್ನು ಏನು ಮಾಡ್ತಾ ಇದ್ದಾರೆ, ಯಾರಿಗೆ ಕೊಟ್ಟಿದ್ದಾರೆ, ಪ್ರತಿ ಒಬ್ಬರಿಗೂ ಇದರಲ್ಲಿ ಇದ್ದವರಿಗೆ ತಿಳಿಬೇಕು.
ನಿಸ್ವಾರ್ಥ ಒಂದು ಸೇವೆ ಅಂತ ಹೇಳಿದ್ರೆ ನಾವು ಈಗ ಎಷ್ಟೋ ಇದರಲ್ಲಿ ನಾನು ನೋಡಿದ್ದೇನೆ, ಹಣ ತೆಕ್ಕೊಂಡು ಹೋಗ್ತಾರೆ, ಅದರ ನಂತರದ ವ್ಯವಸ್ಥೆ ಏನು ಅಂತ ಯಾರಿಗೆ ಸಹ ಗೊತ್ತಾಗಲಿಲ್ಲ. ಅದು ಏನು ಮಾಡ್ತಾರೆ, ಎಂತ ಆಗ್ತದೆ ಅಂತ ಯಾರಿಗೆ ಸಹ ಗೊತ್ತಾಗಿಲ್ಲ. ಅಂತ ಒಂದು ಇದು ಆಗ್ಬಾರ್ದು ನಮ್ಮ ಈ ಸಂಸ್ಥೆಯಲ್ಲಿ. ಒಂದೊಂದು ರೂಪಾಯಿ ಸಹ ಇದರಲ್ಲಿ ಬೆಲೆ ಪಟ್ಟದ್ದು. ಪ್ರತಿಯೊಬ್ಬ ಒಂದು ಆ ಡಬ್ಬಿಯಲ್ಲಿ ₹1 ಹಾಕ್ತಾನೆ ಅಂತ ಹೇಳಿದ್ರೆ ಅದು ನಮ್ಮ ಸಮಾಜಕ್ಕೋಸ್ಕರ, ನಮ್ಮ ಹಿಂದೂ ಬಾಂಧವರಿಗೋಸ್ಕರ ಅಂತ ಹೇಳಿ ನಾವು ಆಲೋಚನೆ ಮಾಡಬೇಕು. ಈಗ ಕೆಲವರು ಎನಿಸ್ತಿರ್ಬೋದು ಇವಳಿಗೆ ಯಾಕೆ ಬೇಕು ಅಂತ, ಅದು ಸಹ ಒಂದು ಲೆಕ್ಕ ನೋಡಿದ್ರೆ ಹೌದು, ನನಗೆ ಅಗತ್ಯ ಇಲ್ಲ. ಆದ್ರೆ ಅಗತ್ಯ ಇಲ್ಲ ಅಂತ ಹೇಳಿ ಪ್ರತಿಯೊಬ್ಬರು ಅಯ್ಯೋ ನನಗೆ ಯಾಕೆ ಬೇಕಪ್ಪ ಅಂತ ಹೇಳಿದ್ರೆ ಯಾವುದೇ ಒಂದು ಕಾರ್ಯಕ್ರಮ ಸಹ ಏನು ಸಹ ನಡೀಲಿಕ್ಕಿಲ್ಲ. ಇದು ಏನಂತ ಹೇಳಿದ್ರೆ ನಮ್ಮ ಹಿಂದೂಗಳು ಒಗ್ಗಟ್ಟಾಗಬೇಕು ಅಂತ ಹೇಳುವ ಒಂದು ಧೋರಣೆ. ಮಹಿಳೆಯರು ಸಹ ಒಗ್ಗಟ್ಟಾಗಬೇಕು. ಎಲ್ಲರೂ 4 ದಿವಸ ಜೀವನದಲ್ಲಿ ನಾವು ಇವತ್ತಿದ್ದೇವೆ ನಾಳೆ ಇದ್ದೇವೆ ಅಂತ ಹೇಳಿಕ್ಕಾಗ ಅದೊಂದು ಸಮಾಜ ಸೇವೆ ಮಾಡಬೇಕು. ಈಗ ಪ್ರತಿಯೊಬ್ಬರು ನಮ್ಮ ಮೊದಲಿನ ಕಾಲದಲ್ಲಿ ನಮ್ಮ ಈ ಭಾರತ ದೇಶಕ್ಕಾಗಿ ಎಷ್ಟೋ ಸ್ತ್ರೀಯರು ಸಹ ತನ್ನ ಜೀವದಾನ ಮಾಡಿದ್ದಾರೆ. ರಾಣಿ ಹಬ್ಬಕ್ಕ ನಮ್ಮ ಮೂಡಬಿದ್ರೆಯ ಮಗಳು, ಅವಳು ಹುಟ್ಟಿ 500 ವರ್ಷ ಆಯಿತು. ಅದರ ಆ ಲೆಕ್ಕದಲ್ಲಿ ಕೆಲವು ಕಾರ್ಯಕ್ರಮಗಳೆಲ್ಲ ಮಾಡ್ತಾ ಇದ್ದಾರೆ, ಅಲ್ಲಲ್ಲಿ ಕಾರ್ಯಕ್ರಮಗಳು ಆಗ್ತಾ ಇದ್ದಾವೆ. ಅವಳು ಆ ಸಮಯದಲ್ಲಿ 500 ವರ್ಷದ ಮೊದಲು ಅವಳು ವೀರ ರಾಣಿಯಾಗಿ ಪೋರ್ಚುಗೀಸರೊಂದಿಗೆ ಹೋರಾಟ ಮಾಡಿ ತನ್ನ ಪ್ರಾಣತ್ಯಾಗ ಮಾಡಿದ್ದಾಳೆ ಅಂತ ಹೇಳುವಾಗ ನೋಡಿ, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಹುಟ್ಟಿ 190 ವರ್ಷ ಆಯಿತು. ಅವಳು ತನ್ನ 24ನೇ ವರ್ಷದಲ್ಲಿ ಯುದ್ಧ ಮಾಡಿ ಯುದ್ಧ ಭೂಮಿಯಲ್ಲಿ ತನ್ನ ಪ್ರಾಣತ್ಯಾಗ ಮಾಡಿದ್ದಾಳೆ. ಎಷ್ಟೋ ಮಹಿಳೆಯರನ್ನು ನಾವು ನೋಡಿದ್ರೆ ಆ ಕಾಲದಲ್ಲಿ ಚಿತ್ರದುರ್ಗದ ಕಲ್ಲಿನ ಕೋಟೆಯಲ್ಲಿ ನೋಡಿ, ಕೊನೆಗೆ ಏನು ಮಾಡಲ್ಲ, ಮನೆಯಲ್ಲಿದ್ದವಳು ಏನು ತನ್ನ ಇದು ಕೋಟೆಯನ್ನು ಮುತ್ತಿಗೆ ಹಾಕ್ತಾ ಇದ್ದಾನೆ, ಏನು ಯೋಚನೆ ಮಾಡಲ್ಲ. ಮನೆಗೆ ಬಂದು ಒನಕೆ ತೆಕ್ಕೊಂಡು ಹೋಗ ಎಲ್ಲ ವೈರಿಗಳನ್ನು ಅವಳು ಬಡಿದು ಒನಕೆಯಲ್ಲಿ ಕೊಂದು ಇದು ಮಾಡಿಲ್ಲ. ಅವಳ ಆ ಚರಿತ್ರೆ ನೋಡಿ, ಇವತ್ತಿಗೂ ಸಹ ಅವಳ ಚರಿತ್ರೆಯಲ್ಲಿ ಅವಳ ಹೆಸರು ಕೇಳ್ತಾ ಉಂಟು. ಅಂಥದೆಲ್ಲ ನಮಗೆ ಮಾಡಲಿಕ್ಕೆ, ಸಾಧನೆ ಮಾಡಲಿಕ್ಕೆ ನಮ್ಮಿಂದ ಆಗದಿದ್ರು ಸಹ ಏನಾದರೂ ಒಂದು ಅಳಿಲಿ ಸೇವೆ ಆದರೂ ನಾವು ಮಾಡುವ ಅಂತ ಹೇಳಿ ಹೊರಟಿದ್ದೇವೆ. ನಮ್ಮ ಒಟ್ಟಿಗೆ ಹಿಂದೂ ಬಾಂಧವರೆಲ್ಲರೂ ಕೈ ಜೋಡಿಸಬೇಕು. ನಾನು ಕಳಕಳಿಯಿಂದ ಹಿಂದೂಗಳ ಹತ್ರ ಕೇಳ್ತಾ ಇದ್ದೇನೆ, ನಮಗೆ ಜಾತಿ ಬೇಡ, ಯಾವುದೇ ಜಾತಿ ಸಂಘಟನೆ ಬೇಡ. ಎಲ್ಲರೂ ಹೇಳ್ತಾರೆ ಒಂದು ಕೈಗೆ 5 ಬೆರಳುಂಟು, ಅದು ಒಂದೇ ತರ ಅಂತ. ಅದೇನು ನಾವು ಊಟ ಮಾಡುವಾಗ 5 ಬೆರಳು ಸಹ ಒಟ್ಟಿಗೆ ಸೇರ್ತೇವೆ ನೋಡಿ, ಕೆಲಸ ಮಾಡುವ ಬೆರಳು ಅದು ಒಂದೇ ತರ ಇಲ್ಲದಿದ್ರು ಸಹ ಕೆಲಸದಲ್ಲಿ ಒಟ್ಟಿಗೆ ಸೇರ್ತೇವೆ. ಹಾಗೆ ನಾವು ಹಿಂದೂಗಳು ಸಹ ಹಿಂದೂ ಹೇಳುವ ಒಂದು ಸಂಘಟನೆಯಲ್ಲಿ ಏನಾದ್ರೂ ಒಂದು ಪ್ರಾಬ್ಲಮ್ ಯಾರಿಗಂತ ಬಂದು ಅಂತ ಹೇಳಿ ಎನಿಸುವಾಗ ಎಲ್ಲರೂ ಸಂಘಟಿತರಾಗುವ. ನಮಗೆ ಯಾವುದೇ ಇದು ಬೇಡ, ನಾನು ಹಿಂದೂ, ನಮ್ಮ ಕಣದಲ್ಲಿ ಸಹ ನಮ್ಮ ರಕ್ತದ ಕಣದಲ್ಲಿ ಸಹ ನಮಗೆ ಹಿಂದೂ ಎಂಬ ಭಾವನೆ ಮೂಡಿ ಬರಬೇಕು. ಎಲ್ಲರೂ ಒಟ್ಟಿಗೆ ಆಗಬೇಕು. ಎಲ್ಲ ಸಹ ಬರಲಿ ಅಂತ ಹೇಳಿ ನಾನು ಕೇಳ್ತಾ ಇದ್ದೇನೆ. ಈಗ ಎಲ್ಲ ಕಡೆಗಳಲ್ಲಿ ಜಾತಿಗೆ ಸಂಘಗಳು ಉಂಟು, ಅದು ಇದು ಎಲ್ಲ ಉಂಟು. ಆದ್ರೂ ಸಹ ಈ ಹಿಂದೂ ಅಂತ ಹೇಳೋ ಒಂದು ಅಭಿಮಾನ ನಮಗೆ ನಮ್ಮ ಮನಸ್ಸಲ್ಲಿ ಇರಬೇಕು. ಈ ಸಂಘಟನೆಯಲ್ಲಿ ಎಲ್ಲರೂ ಸೇರಬೇಕು. ಇದು ಕೈಯಿಂದ ಕೈಗೆ ಹೋಗುವಾಗ ಇದರಲ್ಲಿ ತುಂಬಾ ಜನ ಸೇರುವ ಅವಕಾಶ ಉಂಟು. ಆದ್ರೆ ನಾವು ಸ್ವಲ್ಪ ಪ್ರಯತ್ನ ಮಾಡೋದು, ತುಂಬಾ ಪ್ರಯತ್ನ ಬೇಡ, ಎಲ್ಲೆಲ್ಲಿ ಹೋಗೋದು ಬೇಡ. ನಾವೊಂದು ಡಬ್ಬಿ ತಂದು ಮನೆಯಲ್ಲಿ ಹಿಡಿದು ನಮ್ಮ ಅಕ್ಕ ತಂಗಿ ಅಣ್ಣ ತಮ್ಮ ಯಾರಾದ್ರೂ ಇದ್ರೆ ನಮ್ಮ ಅಜ್ಜಿ ಮನೆ ಮಾವಂದಿರು ಯಾರಾದ್ರೂ ಒಂದು 10 ಮನೆಯಲ್ಲಿ ಅದನ್ನು ಹಿಡಿದು ಅವರು ಪುನಃ ಅಲ್ಲಿಂದ 10 ಮನೆಗೆ ಹಿಡಿದು. ಆದ್ರೆ ಪ್ರತಿ ಒಬ್ಬರು ನನ್ನ ಗ್ರೂಪಿನಲ್ಲಿ ಇದ್ದವರು ಅವರು ಕೊಡುವಾಗ ನಾನು ಗ್ರೂಪಿನಲ್ಲಿ ಹಾಕಿದ ಸಂದೇಶ ಅವರ ಗ್ರೂಪಿಗೆ ಹಾಕಿ ಇಷ್ಟು ಕಲೆಕ್ಷನ್ ಆಗಿದೆ, ಅದು ಬ್ಯಾಂಕಿಗೆ ಬಿದ್ದಿದೆ, ಅದು ಯಾರಿಗೆ ಕೊಟ್ಟಿದೆ, ಪ್ರತಿ ಒಬ್ಬನಿಗೂ ಅದು ಗೊತ್ತಾಗಬೇಕು. ಒಂದೊಂದು ಕಾರ್ಯಕ್ರಮ ಸಹ ಏನೆಲ್ಲ ಆಗ್ತಾ ಉಂಟು ಇದರಲ್ಲಿ ನನಗೆ ಅದು ಒಂದೇ ಉದ್ದೇಶ ಉಂಟು. ಏನಂತ ಇದರಲ್ಲಿ ಹಾಕಿದ ಹಣ ₹1 ಸಹ ಎಲ್ಲಿ ಸಹ ಹಾಳಾಗಬಾರ್ದು ಅಂತ ಹೇಳೋ ಒಂದು ಉದ್ದೇಶ ಸಹ ನನ್ನ ಹತ್ರ ಉಂಟು. ಹಾಗೆ ಎಲ್ಲರೂ ಇದು ನನ್ನದಲ್ಲ, ಇದು ನಮ್ಮದು, ನಮ್ಮ ಹಿಂದೂಗಳದ್ದು. ಇದರಲ್ಲಿ ನಮ್ಮದೇನು ಪಾತ್ರ ಇಲ್ಲ. ಪ್ರತಿ ಒಬ್ಬರು ಸಹ ಇದರಲ್ಲಿ ಕೈ ಜೋಡಿಸಿದವರು, ಇದು ಅವರದ್ದು ಸಹ ಒಂದು ಸಂಘಟನೆ, ನಮ್ಮದು ಅಂತಲ್ಲ. ಆದ್ರೆ ಮಹಿಳೆಯರ ಹಿಂದೆ ಪುರುಷರು ಸಹ ಬೇಕು. ಇದು ಮಹಿಳಾ ಸಂಘಟನೆ ಅಂತ ಹೇಳಿದ್ರು, ಅದು ಮಹಿಳಾ ಸಂಘಟನೆಯಲ್ಲಿ ಮಹಿಳೆಯರಿಂದಲೇ ಎಲ್ಲ ಸಾಧ್ಯ ಅಲ್ಲ. ಇನ್ನು ಪುರುಷರು ಸಹ ಅವರಿಗೆ ಒಂದು ಬೆನ್ನೆಲುಬಾಗಿ ನಿಲ್ಲಬೇಕು. ಅದೊಂದು ಪುರುಷರಿಲ್ಲದಿದ್ದರೆ ಮಹಿಳೆಯರಿಂದಲೂ, ಮಹಿಳೆಯರಿಲ್ಲದಿದ್ದರೆ ಪುರುಷರಿಂದಲೂ ಯಾವ ಒಂದು ಕಾರ್ಯ ಇದೆ. ಒಂದು ಗಂಡನಿಗೆ ಹೆಂಡತಿ ಒಂದು ಬೆನ್ನೆಲುಬಾಗಿರ್ತಾಳೆ, ಅದೇ ಥರ ಹೆಂಡತಿಯ ಗಂಡನು ಸಹ ಬೆನ್ನೆಲುಬಾಗಿರ್ತಾರೆ. ನಮ್ಮ ಯಜಮಾನರು ತುಂಬ ಸಪೋರ್ಟಿವ್ ಆಗಿರ್ತಾರೆ ನನಗೆ ಎಲ್ಲ ವಿಷಯದಲ್ಲಿ ಸಹ. ಆದ್ರಿಂದ ನಾನು ಇದನ್ನು ಮುಂದುವರಿಸ್ತಾ ಹೋಗ್ತಾ ಇದ್ದೇನೆ. ಇಲ್ಲದಿದ್ದರೆ ಮನೆಯಲ್ಲಿ ಕಿರಿಕಿರಿ ಆದರೆ ನಮಗೆ ಸಹ ಯಾವುದೇ ಒಂದು ಮಾಡಲಿಕ್ಕೆ ಆಗುದಿಲ್ಲ. ಆದರೆ ಅದೇನಿಲ್ಲ, ಏನು ಮಾಡಿದ್ರು ಸಹ ಮಾಡು ಅಂತ ಹೇಳೋ ಒಂದು ಒಳ್ಳೆ ಮಾತು ಅವರು ಹೇಳ್ತಾರೆ. ಹಾಗೆ ನಾನು ಇದಕ್ಕೆ ಈ ಒಂದು ಸಂಘಟನೆಗೆ ಕೈ ಹಾಕಿದ್ದೇನೆ. ಆದರೆ ತುಂಬ ಜನ ನನ್ನ ಹತ್ರ ಬರ್ತೇನೆ ಅಂತ ಹೇಳಿದ್ದಾರೆ. ವಾಟ್ಸಪ್ಪಲ್ಲಿ ಎಲ್ಲ ಹೇಳುವಾಗ ಬರ್ತೇನೆ, ಆದರೆ ಇವತ್ತು ಯಾರು ಬರಲಿಲ್ಲ.
ತೊಂದರೆ ಇಲ್ಲ, ನೋಡು ದೇವರು ಇದ್ದಾರೆ, ಏನಾದರೂ ಒಂದು ನೋಡಿ. ನಾನು ಇವತ್ತು ಇಲ್ಲಿ ಒಂದು ಕಾರ್ಯಕ್ರಮ ಮಾಡಬೇಕು ಅಂತ ಹೇಳಿ ಎಣಿಸುವಾಗ ನನಗೆ ಸ್ಟೇಜಲ್ಲಿ ಹಿಂದೆ ತಗಡು ಶೀಟ್ ಉಂಟು, ಇದಕ್ಕೆ ಏನು ಮಾಡುದಪ್ಪ ಅಂತ ಹೇಳಿ ಮನೆಯಿಂದ ಬರುವಾಗ ಕರ್ತನ ಹಿಡ್ಕೊಂಡು ಬಂದು ನೋಡಿ ದೇವರ ಅನುಗ್ರಹ ಹೇಗೆ ಉಂಟು ಅಂತ ಹೇಳಿ ಇಲ್ಲಿ ಬರುವಾಗ ಚಂದ ಮಾಡಿ ಸ್ಟೇಜ್ ಅಲಂಕಾರ ಮಾಡಿ ಇಟ್ಟಿದ್ದಾರೆ. ಆಗ ನಾನು ಹೇಳಿದೆ, ಪರಮಾತ್ಮ ನೀನು ನನ್ನೊಟ್ಟಿಗೆ ಇದ್ದಿ ಅಂತ ಹೇಳುವಂಥ ಭಾವನೆ ಪ್ರತಿ ಒಂದರಲ್ಲಿ ನನಗೆ ಎಲ್ಲಿ ಹೋದ್ರು ಸಹ ಒಂದು ದೇವರು ಒಟ್ಟಿಗೆ ಇದ್ದಾನೆ ಅಂತ ಹೇಳಿ ನನಗೆ ಒಂದು ಮನಸ್ಸಿಗೆ ಬರ್ತಾ ಉಂಟು ನೋಡಿ. ಹುಡುಕೋಮಿಯಲ್ಲಿ ಆ ದಿವಸ ನನಗೆ ಅಲ್ಲಿ ಒಂದು ದೀಪ ಪೂಜನ ಕಾರ್ಯಕ್ರಮ ಮಾಡಿ ಆ ಹುಡುಕೋಗೆ ಬಂದವರು ಎಲ್ಲೆಲ್ಲಿಂದಲೋ ಬಂದವರೆಲ್ಲ ತುಂಬ ಬಾಂಧವರು ಇದ್ದಾರೆ ಅಲ್ಲಿ ಆ ಹುಡುಕೋದಲ್ಲಿ, ಎಲ್ಲರೂ ಸಹ ಒಳ್ಳೆದಾಗಿದ್ದಾರೆ ಅಲ್ಲಿ ಬಂದು. ಹಾಗೆ ನಾನು ಆ ದಿವಸ ಅಲ್ಲಿ ಹೇಳಿದೆ, ನೋಡಿ ಇಲ್ಲಿ ನಾನು ಇದನ್ನು ಉದ್ಘಾಟನೆ ಮಾಡ್ತಾ ಇದ್ದೇನೆ, ಇದು ಎತ್ತರಕ್ಕೆ ಬೆಳಿಬೇಕು. ಮತ್ತೆ ಮೂಡುಬಿದ್ರೆ ಸಹ ಹಾಗೆ, ಮೂಡುಬಿದ್ರೆಗೆ ಬಂದವರು ಯಾರು ಹಾಳಾದವರೆಲ್ಲ, ಇದೊಂದು ಜೈನ ಕಾಶಿ ಆದ ಕಾರಣ ಇದು ಎಲ್ಲರೂ ಸಹ ಒಳ್ಳೆದಾಗಿದ್ದಾರೆ. ಹಾಗೆ ನಮ್ಮ ಸಂಘಟನೆ ಸಹ ಇನ್ನು ದೊಡ್ಡ ಮಟ್ಟಕ್ಕೆ ಹೋಗಿ ನಮ್ಮ ಹಿಂದೂಗಳಿಗೆ ನಮ್ಮಿಂದಾಗಿ ಒಂದು ಉಪಕಾರ ಆಗಲಿ ಅಂತ ಹೇಳಿಕೊಂಡು ನಾನು ಅತಿಥಿಯವರದ್ದು ನಮ್ಮ ಸಂಘದ ಪರವಾಗಿ ಒಂದೆರಡು ಮಾತು ಮಾತಾಡಬೇಕು ಅಂತ ಕೇಳಿಕೊಳ್ತೇನೆ. ಅನಂತ ಅನಂತ ಯೋಗೇಶ ಅನಂತ ಪ್ರದಾಯ ಅನಂತ ಧನಾಚಾಯ ಅನಂತ ಸೇರಿರುವ ಎಲ್ಲ ಬರುವವರೆಗೂ ನಿಮಗೆ ಬೈಕ್ ಮಾತಿನ ಧೋರಣೆ ನೋಡುವಾಗ ಜನವರಿಯಲ್ಲಿ ಸಾಧನೆ ಮಾಡ್ಬೋದು. ಯಾವಾಗಂದರೆ ಕಾರ್ಯಕ್ರಮಗಳು ತ್ಯಾಗದ ಮೇಲೆ ನಾವು ಮನೆಯಲ್ಲಿ ಊಟ ಮಾಡುವಾಗ ಮೊದಲೆಲ್ಲ ಮಿಕ್ಸಿಗಳು ಬರ್ತಿದ್ವು, ಏನಾದರೂ ಪುಡಿ ಕಡಿಮೆ. ಆಗ ಊಟ ಮಾಡುವ ಅಕ್ಕಿಯನ್ನು ಒಂದು ಇಂಚಿ ಅಕ್ಕಿಯನ್ನು ತೆಗೆದು ಒಂದು ಪಾತ್ರೆಯಲ್ಲಿ ಹಾಕಿದರು, ಅವರು ಬರುವಾಗ ಕೊಡುವುದು. ಆ ತ್ಯಾಗ ನಾವು ನಿಜವಾಗಿರುವುದು ತುಂಬ ದುಡ್ಡಿದ್ದವ ಏನೋ ಡೊನೇಷನ್ ಕೊಡ್ತಾನೆ, ಅದರಲ್ಲಿ ಏನೋ ಆಗ್ತದೆ ಅಂತೇಳಿ ಅಲ್ಲ, ನಾವು ತಿನ್ನುವ ವಸ್ತು ಅದನ್ನು ತೆಗೆದಿಟ್ಟು ಅದರಲ್ಲಿರುವ ತ್ಯಾಗದ ಮಹತ್ವ ದುಡ್ಡಿದ್ದ ದೊಡ್ಡವ ಅದರಲ್ಲಿ ಆಗುದು. ಒಂದು ಹಿಡಿ ಅಕ್ಕಿ ಇಲ್ಲಿ ಕೂಡ ಹಾಗೆ ನಾವು ಊಟ ಮಾಡುವಾಗ ಮೊದಲು ನಾವು ಯಾರಿಗಾದರೂ ಈ ಬೇಜಾರು ಸ್ವಾಮಿಗಳು ಮಾಡಿದ್ರು ಗೋಗ್ರಾಸ, ಗೋವುಗಳಿಗೆ ಗ್ರಾಸ, ನಾವು ತಿನ್ನುವ ಮೊದಲು ಒಂದು ಪಾಯಿಂಟ್ ಅಥವಾ ಏನು ನಮಗೆ ಸತ್ಯ ಅಂತ ಒಂದು ಡಬ್ಬದಲ್ಲಿ ಹಾಕಿ ಹಾಗೆ ಹೋಗುವಾಗ ಗೋವುಗಳಿಗೆ ಅದನ್ನು ಗೋಶಾಲೆಗಳಿಗೆ ಕೊಡುವಂಥ ಅದೇ ರೀತಿ ಕೂಡ ಒಂದು ಒಳ್ಳೆಯ ಯೋಜನೆ ಎಲ್ಲರೂ ಇದರಲ್ಲಿ ಸೇರಬೇಕು. ಸಮಸ್ಯೆಗಳು ಬಗ್ಗೆ ಹೇಳಿದ್ದೇನೆ, ಏನು ಬಂದರು ಎಷ್ಟು ಕೂಡ ಹಾಗೆ ಎಷ್ಟು ಬೈದು ಎಷ್ಟು ಹೊಗಳಿ ಎದುರಬೇಕಾಗಿ ನಮ್ಮ ಕೆಲಸವನ್ನು ನಾವು ಮಾಡ್ತಾ ಇದ್ದರೆ ಏನು ಈ ಪ್ರತಿಷ್ಠೆ ಬಂತು ನಾನು ಮೇಲೆ ನಾವೆಲ್ಲ ಇವಾಗಂದರೆ ಕೆಳಗೆ ಕೂತ್ಕೊಂಡು ನಮ್ಮ ಆದೇಶನಲ್ಲಿ ಇದರಲ್ಲೆಲ್ಲ ಇರೋದು ಮೇಲೆ ಸ್ಥಾನ ಇಲ್ಲ, ಎಲ್ಲರೂ ಕೆಳಗೆ ಅಲ್ಲಿ ಅತಿಥಿಗಳು ಇದೆಲ್ಲ ನಾವೆಲ್ಲ ಹಿಂದೂಗಳು, ನಾವೆಲ್ಲ ಇಲ್ಲಿ ಕಾರ್ಯಕರ್ತರೆ, ಇಲ್ಲಿ ಅಧ್ಯಕ್ಷರಿಲ್ಲ, ಉಪಾಧ್ಯಕ್ಷರಿಲ್ಲ, ಕಾರ್ಯದರ್ಶಿ ಅಂತೇಳಿ ಇಲ್ಲ, ಎಲ್ಲರೂ ಕಾರ್ಯಕರ್ತರೆ. ಆ ರೀತಿಯ ಭಾವನೆ ಬಂದರೆ ಮತ್ತು ನಾವು ಡಬ್ಬಿ ಹಿಂದೆ ಬರುವಾಗ ಇದರಲ್ಲಿ ಸ್ವಲ್ಪ ಹಣ ಇದ್ದವನನ್ನು ಸ್ವಲ್ಪ ಹಿಂದಕ್ಕೆ ದೂಡುದು, ಜಾಸ್ತಿ ಇದ್ದವನನ್ನು ಮುಂದೆ. ಆ ರೀತಿ ಇದು ಎಷ್ಟೇ ಬರಲಿ ಅದನ್ನು ಓಪನ್ ಮಾಡೋದು, ಯಾರಿಂದ ಎಷ್ಟು ಬಂತು ಅಂತ ಬೇಡ, ಅದು ಅಲ್ಲಿ ಮೇಲೆ ಕೆಳಗೆ ಇದಾಗ್ತದೆ. ಅವರಿಂದ ನಾವು ಕೆಲವು ಸತ್ಯನಾರಾಯಣ ಪೂಜೆ ಇದರಲ್ಲಿ ಲಿಸ್ಟ್ನಲ್ಲಿ ಗಣೇಶೋತ್ಸವದ ಲಿಸ್ಟ್ನಲ್ಲಿ ನೋಡ್ತೇವೆ 10,000 ಮೊದಲ ಹೆಸರು ಬರ್ತದೆ. ಅದರ ನಂತರ ಕೆಳಗಿನವರಲ್ಲಿ ಕೆಳಗೆ ಬಂದು 100 ರೂಪಾಯಿ ಇಲ್ಲವೇ ಇಲ್ಲ. ಆ ರೀತಿ ಆಗಬಾರ್ದು. ನನ್ನ ಹಣವನ್ನು ಆ ಡಬ್ಬದಲ್ಲಿ ನಾನು ಒಟ್ಟು ಮಾಡಿ ಒಟ್ಟಿಗೆ ಲೆಕ್ಕ ಆ ರೀತಿ ಮಾಡಿದರೆ ತೊಂದರೆ ಇಲ್ಲ. ಆದರೆ ಸಮವಾಗಿ ಇಟ್ಕೋಬೇಕು. 1 ರೂಪಾಯಿ ಆಗಲಿ ದಿನ ಬೇಕಿರುವಂಥ ಮನೋಭಾವ ತ್ಯಾಗದ ಆಗ್ತದೆ. ಮೇಲು ಕೀಳುವ ಭಾವನೆ ಇಲ್ಲ, ಹೆಚ್ಚು ಕಡಿಮೆ ಅಂತ ಹೇಳುವಾಗ ಇಲ್ಲದೆ ಲೆಕ್ಕಾಚಾರದ ಕರೆಕ್ಟ್ ಅದು ಯಾರು ಅಶಕ್ತರಿದ್ದಾರೆ ಅವರಿಗೆ ಅದು ಹೋಗುವಂಥ ಮಾಡಿದರೆ ತುಂಬ ಒಳ್ಳೆಯ ಕಾರ್ಯಕ್ರಮ. ಅವರು ಹೇಳ್ತಾರೆ, ಒಂದು ಮನೆಯಲ್ಲಿ ಒಂದು ಫಂಕ್ಷನ್ ಆಗ್ತದೆ, ಏನೇನೋ ಒಂದು ವೆಚ್ಚಗಳನ್ನು ಮಾಡ್ತೇವೆ, ಆ ಸಮಯದಲ್ಲಿ ಸ್ವಲ್ಪ ಹಣವನ್ನು ಅದಕ್ಕೆ ಬೇರೆ ಕಾರ್ಯಕ್ರಮ ಬರ್ತದೆ.
ಐಸ್ ಕ್ರೀಮ್ ಎಲ್ಲ ತಂದು ನೀರಾಗಿ ಹಾಳಾಗಿ ಅದನ್ನು ಸ್ವಲ್ಪ ಕಡಿಮೆ ಮಾಡಿ ಅದರ ಹಣವನ್ನು ಈ ಡಬ್ಬಕ್ಕೆ ಹಾಕುವುದು. ಈ ರೀತಿಯೆಲ್ಲ ಮಾಡಿದ ವಿದ್ಯಾರ್ಥಿಗಳಿಗೆ ನಾವು ಕೆಲವು ಕಾರ್ಯಕ್ರಮ ಮಾಡಿದ್ದೇವೆ. ಅಶಕ್ತ ಮಹಿಳೆಯರಿಗೆ ಮದುವೆ ದಾರಿ ಸೀರೆ ಕೊಡುವುದು, 10 ಜನರಿಗೆ 1 ವರ್ಷಕ್ಕೆ ಕೊಡುವುದು ಅಂತ ಮಾಡಿ ಅಲ್ಲಿ ನೋಡಿದರೆ ಅಶಕ್ತ ಯಾರಿಲ್ಲ. ಮತ್ತೆ ನಾವು ಭಾಳ ಅಶಕ್ತ ಅಂತೇಳಿ ನಾವು ಅದನ್ನು ಕೊಟ್ಟಿದ್ದೇವೆ. ಅಲ್ಲಿ ಎಂಗೇಜ್ಮೆಂಟ್ ನೋಡಿದ ಮಕ್ಕಳಿಗೆ ಯೋಗ್ಯತೆ ಅವರ ಫೋಟೋದ ಆಲ್ಬಮ್ ನೋಡಿದರೆ ಆ ದಾರಿ ಸೀರೆ ಎಲ್ಲಿಗೂ ಸಾಕಾಗಿತ್ತು. ಮತ್ತು ಖರ್ಚು ಮಾಡುವಾಗ ಹೋರಾಟಕ್ಕಲ್ಲ ಹೀಗೆಲ್ಲ ಪ್ರಶ್ನೆಗಳು ಬರ್ತದೆ. ಆದರೆ ಅದನ್ನು ನಿರ್ಧರಿಸುವುದು ಕೂಡ ನೀವು, ಅದನ್ನು ವಿತರಿಸುವುದು ಕೂಡ ನೀವು, ಕಲೆಕ್ಷನ್ ಮಾಡುವುದು ನೀವು, ಅದನ್ನು ವ್ಯಕ್ತಪಡಿಸುವುದು ಕೂಡ ಆ ರೀತಿ ಆದರೆ ಪರಸ್ಪರ ಪ್ರಶ್ನೆ ಮಾಡುವಂಥದ್ದು ಏನೇ ಬರಲಿ ಅದು ಹೇಳ್ತಾರೆ. ಒಬ್ಬ ಏನಾದರೂ ಹೇಳಿದರೆ ಅದಕ್ಕೆ ಮಾತ್ರ ಈ ಕೆಂಪಣಿಗಳಿಗೆ ಅವಕಾಶ ಸತ್ಯಾಂಶ ಮಾಡಿಕೊಂಡು ನಮ್ಮ ದಾನಿ ನೇರವಾಗಿದ್ದೆ ಯಾವ ಒತ್ತಡಕ್ಕೂ ಒಳಗಾಗಬಾರ್ದು. ಧೋರಣೆ ಹೇಳಿದಾಗ ಅಶಕ್ತರಿಗೆ ಯೋಜನೆ ಅದು ದೇವರ ಸೇವೆ ಆಗ್ತದೆ. ನಮ್ಮ ತ್ಯಾಗದ ಮೇಲೆ ಈ ಸಂಘಟನೆ ಇರ್ತದೆ. ಯಾವಾಗ ತ್ಯಾಗದ ಮೇಲೆ ಈ ಸಂಘಟನೆ ನಿಂತಿದೆ. ಈ ತ್ಯಾಗಕ್ಕೆ ನಾವೆಲ್ಲರೂ ಸೇರೋಣ. ಒಂದು ಇದನ್ನು ನನ್ನ ಮನೆಗೆ ಅಂತ ಹೇಳುವುದು ನಮ್ಮ ಬ್ಯಾಂಕಿನಲ್ಲಿ ಇರ್ತದೆ. ಯಾರೇ ಬರಲಿ ಅಶಕ್ತ ಮಹಿಳೆಯರಿಗಂತೂ ಒಂದು ಕಾಯಿನ್ ಆದರೂ ಹಾಕಿ ಇನ್ನೂರಿಗೆ ಹೇಗೆ ಅದು ಅದನ್ನು ಹೇಗೆ ಅಂತ ನೋಡಿ ನಮ್ಮ ಬ್ಯಾಂಕಿನಲ್ಲಿ ಎದುರಿಗೆ ಇರ್ತದೆ. ಯಾರು ಬಂದು ಆ ರೀತಿ ಒಂದು ಹೇಳಿದರೆ ನಮ್ಮ ಇದು ಹೇಳಿದರೆ ಈ ರೀತಿ ಡಬ್ಬೆ ತುಂಬ ದೇವಸ್ಥಾನದ ಆದರೆ ಉತ್ಸವದ ಸಮಯಕ್ಕೆ ನಾವು ಹೋಗ್ತಿದ್ದೇವೆ. ಬೇರೆ ದೇವಸ್ಥಾನ ಅವರವರ ಇದಕ್ಕೆ ಸರಿಯಾಗಿ ಆದಾಯಕ್ಕೆ ಸರಿಯಾಗಿ ವಂತಿಗೆಯನ್ನು ಒಂದೇ ಸರ್ತಿ ಕೊಡಲಿಕ್ಕೆ ಆಗುತ್ತಲ್ಲ. ಡಬ್ಬದಲ್ಲಿ ವರ್ಷಕ್ಕೆ 1, 2, 3 ಅದನ್ನು ನಿರ್ಣಯ ಮಾಡಿಕೊಂಡು ತಿಂಗಳು ಅಂತ ಹೇಳಿದರೆ ಅದಕ್ಕೆ ಈ ವರ್ಷಕ್ಕೆ 1 ಸರ್ತಿ ನಿಮ್ಮ ವಾರ್ಷಿಕೋತ್ಸವದ ಸಮ್ಮೇಳನ 1-2 ದಿನ ಮೊದಲು ಆ ಡಬ್ಬವನ್ನು ಓಪನ್ ಮಾಡಿ ಎಷ್ಟು ಹಣ ಬಂತು ಅದು ಸ್ವಲ್ಪ ನೀವು ಕೈನ ಹಾಕ್ತೇವೆ. ಎಲ್ಲವೂ ಅಲ್ಲಿ ಕೊಟ್ಟಿದ್ದಾರೆ. ಹೀಗೆ ಯೋಜನೆಗಳನ್ನು ಪ್ರಾರಂಭ ಮಾಡಿ ನಿರಂತರ ನಡೆಯಲಿ, ಉಪಕಾರ ಆಗಲಿ. ತುಂಬ ಜನ ಇದ್ದಾರೆ. ಹೇಳಿದರೆ ರೋಗಿಗಳಿದ್ದಾರೆ. ರೋಗಿಗಳಿಗೂ ಈಗ ಮೋದಿಯವರ ಯೋಜನೆಯಲ್ಲಿ ಆಯುಷ್ಮಾನ್ ಯೋಜನೆ ಇದೆ, ಬೇರೆ ಬೇರೆ ಯೋಜನೆಗಳು, ಆರೋಗ್ಯ ಕಾರ್ಡ್ಗಳಿದೆ, ಬೇರೆ ಯೋಜನೆಗಳಿವೆ. ಅಶಕ್ತ ರೋಗಿಗಳು ಕಡಿಮೆ, ಆದರೆ ನಾವು ಒತ್ತು ಮಾಡಬೇಕು. ಕ್ರಿಶ್ಚಿಯನ್ಗಳಿಗಂತ ಇದೊಂದು ಅವರವರ ತೋಟವನ್ನು ಅಭಿವೃದ್ಧಿ ಮಾಡುವ ಸಮಯ. ಆ ತೋಟ ಅಭಿವೃದ್ಧಿ ಆಗುವಾಗ ನಾವು ಹೊರಗೆ ಕೆಲಸಕ್ಕೆ ಹೋಗಲಿಲ್ಲ. ಹಾಗೇನು ಚರ್ಚಿನವರು ಅವರಿಗೆ ಅಕ್ಕಿ ಗೋಧಿ ಎಲ್ಲ ಕೊಟ್ಟು ಕೂಲಿ ಕೆಲಸಕ್ಕೆ ಹೋಗ್ಲಿಕ್ಕಾಗುತ್ತೆ. ಜೀವನ ನಿರ್ವಹಣೆಗೆ ಅವರ ಅಭಿವೃದ್ಧಿ ಅವರಿಗೆ ಇಲ್ಲ. ಅವರ ತೋಟವನ್ನು ಚೆನ್ನ ಮಾಡಲಿಕ್ಕೆ, ಅವರ ತೋಟವನ್ನು ವಿತರಣೆ ಮಾಡಲಿಕ್ಕೆ ಅಂಥ ಕೆಲಸ ಅಭಿವೃದ್ಧಿಯೂ ಆಗ್ತದೆ. ಅವನ ರಕ್ಷಣೆ ಆದಾಯವೂ ಮಹಿಳೆಯರಲ್ಲಿ ಪರಸ್ಪರ ಸಹಾಯ ಮಾಡುವಂಥ ಯೋಜನೆಗಳಾಗಲಿ ನಿರಂತರ ನಡೆಯಲಿ. ಮುಖ್ಯವಾಗಿ ಇದರಲ್ಲಿ ಯಾರು ಮುಂದೆ ಬಂದಿದ್ದಾರೆ ತಲೆಗೆಡಿಸಿಕೊಳ್ಳಿಕ್ಕೆ, ಹೊಗಳಿಕೆಗೆ ಮೇಲೆ ಹೋಗಲಿಕ್ಕಿಲ್ಲ, ತೆಗಳಿಕೆ ಕೆಳಗೆ ಬರಲಿಕ್ಕೆ ನಿಮ್ಮ ಕರ್ತವ್ಯವನ್ನು ಮಾಡ್ತಾ ಹೋಗಿ ಯಶಸ್ವಿ ಆಗ್ತದೆ ಅಂತ ನಮ್ಮಲ್ಲಿ ಹೇಳ್ತಾ ಇನ್ನು ಹೇಳಲಿಕ್ಕಿತ್ತು ಅಂತ ಹೇಳುವುದಿಲ್ಲ. ನಮಗೆ ಅನುಭವವನ್ನು ಪಡೆಯುವುದು ಸಂಘಟನೆಗಳೆಲ್ಲವನ್ನು ನಾವು ನೋಡಿ ಆಗಿದೆ. ಎಲ್ಲ ಯಾವುದು ಬೇಡ ಅಂತ ನಾವು ಹಿಂದೆ ತರ್ತೇವೆ. ದೇವರು ಒಳ್ಳೇದು ಮಾಡಿ ಅಂತೇಳಿ ಹಾರೈಕೆ ಮಾತನ್ನು ತಾಳ್ಮೆಯಿಂದ ಕೇಳಿದ್ದೇವೆ. ಇದರಲ್ಲಿ ಇನ್ನೊಂದು ಇದು ಉಂಟು. ಎಂತ ಅಂತ ಹೇಳಿ ಒಂದು ದೊಡ್ಡ ಡಬ್ಬಿ ಮಾಡಿದ್ದೇನೆ, ಮಂಗಳ ನಿಧಿ ಅಂತೇಳಿ. ಅದು ಯಾರು ಮನೆಯಲ್ಲಿ ಒಳ್ಳೆ ಒಳ್ಳೆ ಪೂಜೆ, ಮದುವೆ,
ಉಪನಯನ ಹೀಗೆ ಒಳ್ಳೆ ಒಳ್ಳೆ ಕಾರ್ಯಗಳಾಗ್ತದೆ. ಆ ದಿವಸ ಅವರು ನಮ್ಮವನ್ನು ಕರೆದ್ರೆ ನಾವು ಅಲ್ಲಿ ಆ ಡಬ್ಬಿ ತಕೊಂಡು ಹೋಗ್ತೇವೆ. ಅವರು ಅಷ್ಟು ಖರ್ಚು ಮಾಡಿ ಆ ಮಂಗಳ ಕಾರ್ಯ ಮಾಡುವಾಗ ಇದು ಒಂದು ಮಂಗಳ ನಿಧಿ ಅಂತ ಹೇಳಿ ಒಂದು ದಾನ ಮಾಡಲಿ ಬಡವರಿಗೆ, ಅಶಕ್ತರಿಗೆ ಅಂತೇಳಿ ಒಂದು ಆ ಡಬ್ಬಿಯಲ್ಲಿ ನಾವು ಇಷ್ಟೇ ಹಾಕಿ ಅಷ್ಟೇ ಹಾಕಿ ಏನಿಲ್ಲ, ನಮ್ಮದು ಕೊಟ್ಟಷ್ಟು ಸಾಕು. 100 ಆದರೆ 100, 10 ಜನ ಸೇರುವಾಗ 1000 ಆಗ್ತದೆ. ಅದು ಒಂದು ಧೋರಣೆ ಉಂಟು. ಅದನ್ನು ನಾಳ್ದು ನಮ್ಮದು ಮಯೂರಿಯವರ ಮನೆಯದು ಗೃಹ ಪ್ರವೇಶ, ಆ ದಿವಸ ಅವರು ಅಲ್ಲಿ ಬಂದು ಅವರಿಂದ ಉದ್ಘಾಟನೆ ಮಾಡಿಸಿ ಅಂತ ಅವರು ಹೇಳಿದ್ದಾರೆ. ಅಲ್ಲಿ ಉದ್ಘಾಟನೆ ಮಾಡಿ ನಾನೊಂದು ಚೇರಲ್ಲಿ ಇಡ್ತೇನೆ, ಅಲ್ಲಿ ಬಂದವರೆಲ್ಲ ಇದನ್ನು ನೋಡಿ ಹಾಕಿ ಅಂತೇಳಿ ಅವರೊಂದು ಸಪೋರ್ಟಿವ್ ಆಗಿ ನಿಂತಿದ್ದಾರೆ ನನಗೆ. ಹಾಗೆ ಎಲ್ಲಿಯಾದರೂ ಪೂಜೆ ಎಲ್ಲ ಇದ್ರೆ ಅಲ್ಲಿ ನನಗೆ ಕರೆದ್ರೆ ಒಂದು 1/4 ಗಂಟೆ ಮಾತಾಡಿ ಇದರ ವಿಷಯ ಹೇಳಿ ಅವರಿಗೆ ಇದು ಒಳ್ಳೆ ಕಾರ್ಯ ಅಂತ ಎನಿಸಿದ್ರೆ ಅದರಲ್ಲಿ ಅವರು ಹಣ ಹಾಕ್ಬಹುದು. ಅದೊಂದು ಧೋರಣೆ ಉಂಟು. ಇಲ್ಲದಿದ್ರೂ ಸಹ ನಾವು ಒಂದು ವರ್ಷಕ್ಕೆ ನಮ್ಮ ಮನೆ ಕಡೆಯಿಂದ ನಾವು ಯಾರಿಗಾದ್ರೂ ಒಂದು ದಾನ, ಶಾಲೆಗೆ ದೇವಸ್ಥಾನಕ್ಕೆ ಅದು ಇದೊಂದು ದಾನ ಮಾಡ್ತೇವೆ. ಆ ಅಮೌಂಟನ್ನು ನಾವು ಇನ್ನು ಇದಕ್ಕೆ ಉಪಯೋಗಿಸುವ ಅಂತ ಹೇಳಿ ಎನಿಸಿದ್ದೇವೆ. ಹಾಗೆ ದೇವರು ಒಂದು ಮ್ಯಾನೇಜರ್ ಹೇಳಿದಾಗೆ ನಮಗೆ ದೇವರು ಒಳ್ಳೇದು ಮಾಡಲಿ ಅಂತ ಹೇಳಿ ದೇವರ ಹತ್ರವೇ ಬಿಡ್ತೀನಿ. ಎಲ್ಲರಿಗೂ ನಮಸ್ಕಾರ. ಅಶಕ್ತ ಹಿಂದೂ ಬಾಂಧವ್ಯ ಸೇವಾ ನಿಧಿ ಮಹಿಳಾ ಸಂಘ ಮೂಡಿದೆ. ಇದರದ್ದು ಧ್ಯೇಯೋದ್ದೇಶಗಳ ಬಗ್ಗೆ ಮೂಕಾಂಬಿಕಾ ಮೇಡಮ್ ಅವರು ಪ್ರಾಸ್ತಾವಿಕ ಭಾಷಣದಲ್ಲಿ ತುಂಬ ಚೆನ್ನಾಗಿ ವಿವರಿಸಿದ್ದಾರೆ. ಅದೇ ರೀತಿ ನಮ್ಮ ಸಂಮಿತ್ರರಾದ ಚಂದ್ರಶೇಖರ್ ಅವರು ಈಗಿನ ಪ್ರಸಕ್ತ ಸಮಾಜದಲ್ಲಿ ಆಗುತ್ತಿರುವಂಥ ಆಗುಹೋಗುಗಳ ಬಗ್ಗೆ ಸಹ ಮನಮುಟ್ಟುವಂತೆ ವಿವರಿಸಿದ್ದಾರೆ. ನಿಮ್ಮ ಒಳ್ಳೆಯ ಉದ್ದೇಶದ ಈ ಕಾರ್ಯಕ್ರಮಗಳು ಸಮಾಜದ ಬಡಬಗ್ಗರಿಗೆ, ಅಶಕ್ತರಿಗೆ, ಅಶಕ್ತ ಹಿಂದೂ ಬಾಂಧವರಿಗೆ ಪ್ರಯೋಜನಕಾರಿಯಾಗಲಿ, ಎಲ್ಲರೂ ಇದರ ಮೂಡುಬಿದಿರೆ ಪರಿಸರದ ನಾಗರಿಕರು ಇದರ ಪ್ರಯೋಜನ ಪಡೆಯುವಂತಾಗಲಿ. ಅದೇ ರೀತಿ ನೀವು ಎಣಿಸಿದ್ದಕ್ಕಿಂತಲೂ ಜಾಸ್ತಿ ಏನು ನೀವು ಈ ಡಬ್ಬಿಗಳಲ್ಲಿ ದೇಣಿಗೆಯನ್ನು ನಿರೀಕ್ಷಿಸ್ತಾ ಇದ್ದೀರಿ, ಅದಕ್ಕಿಂತಲೂ ಜಾಸ್ತಿ ನಿಮಗೆ ಆದಾಯ ಬಂದು ಪ್ರತಿಯೊಬ್ಬರಿಗೆ ಒಂದು ಸಂತೋಷ ತರುವಂತಹ ಒಂದು ಕೆಲಸ ನಿಮ್ಮಿಂದ ಆಗಲಿ ಅಂತೇಳಿ ಆಶಿಸ್ತಾ ನನಗೆ ಅವಕಾಶ ಕೊಟ್ಟದ್ದಕ್ಕಾಗಿ ವಂದಿಸ್ತೇನೆ. ಧನ್ಯವಾದ. ಹಿಂದೂ ಬಾಂಧವ್ಯ ಸೇವಾ ನಿಧಿ ಗಂಗಾಧರ ಈಗ ಒಂದು ಉದ್ಘಾಟನಾ ಸಮಾರಂಭದಲ್ಲಿ ಕೇಳಿರುವಂತಹ ನಮ್ಮ ಎನ್ಸಿಎಸ್ ಬ್ಯಾಂಕಿನ ಮ್ಯಾನೇಜರ್ ಆದಂಥ ಚಂದ್ರಶೇಖರ್ ಅವರೇ, ಹಾಗೆಯೇ ಗುರುಪ್ರಸಾದ್ ಹೊಳ್ಳರವರೇ, ಈ ಒಂದು ಕಾರ್ಯಕ್ರಮ ಒಳ್ಳೆ ಉದ್ದೇಶದಿಂದ ನಡಿಬೇಕು ಅಂತೇಳಿ ಈ ಒಂದು ಕಾರ್ಯಕ್ರಮದ ಮುಂದೆ ಎಲ್ಲರೂ ಸೇರಿದ್ದೀವಿ. ನಿಮಗೂ ಕೂಡ ನಮಸ್ಕರಿಸುತ್ತಾ, ಇವತ್ತು ಮೂಕಾಂಬಿಕಾ ಮೇಡಮ್ರವರ ಒಂದು ಆಲೋಚನೆ ತುಂಬ ಒಳ್ಳೆಯದಿದೆ. ಯಾಕೆಂತ ಹೇಳಿದರೆ ನಾನು ಕೂಡ ಹಲವು ಸಂಘ ಸಂಸ್ಥೆಗಳಲ್ಲಿ ಭಾಗಿಯಾಗಿದ್ದೆ. ಹಾಗೆಯೇ ಇದು ಅಶಕ್ತರಿಗೆ ಇವರೇ ಹೇಳಿದಾಗೆ ಎಷ್ಟೋ ಒಂದು ಗ್ರೂಪ್ಗಳು, ವಾಟ್ಸಪ್ ಗ್ರೂಪ್ ಉಂಟು. ಹಾಗೆಂತ ಹೇಳಿದರೆ ಹುಷಾರಿಲ್ಲದ ಸಂದರ್ಭದಲ್ಲಿ ಅವರಿಗೆ ಒಟ್ಟು ಸೇರಿಸಿ ಕೊಡುವಂಥದ್ದು, ನಂತರ ಕಾರ್ಯಕ್ರಮಗಳಲ್ಲಿ ವೇಷ ಧರಿಸಿ ಅದರಿಂದ ಸಂಗ್ರಹ ಮಾಡಿಕೊಡುವಂಥದ್ದು. ಎಲ್ಲರ ಉದ್ದೇಶ ಒಂದೇ, ಯಾರಿಗೂ ಸಮಸ್ಯೆ ಇದೆ ಅವರಿಗೆ ನಾವೊಂದು ದಾರಿದೀಪ ಆಗಬೇಕು, ಅವರಿಗೊಂದು ದಿಕ್ಕು ದಿಸೆ ಕೊಡಬೇಕು ಅನ್ನೋ ಉದ್ದೇಶದಿಂದ ಅವರವರ ಒಂದು ರೀತಿಯಲ್ಲಿ ಕಲ್ಪನೆ ಇಟ್ಕೊಂಡು ಮಾಡ್ತಾರೆ. ಅದೇ ರೀತಿಯಾಗಿ ಮೂಕಾಂಬಿಕಾ ಮೇಡಮ್ರವರು ಅವರು ನನ್ನ ಹತ್ರ ಒಂದು ದಿವಸ ಹೇಳಿದರು, ಹೀಗೆ ನಾನೊಂದು ಆಲೋಚನೆ ಮಾಡಿದ್ದೇನೆ ಅಂತೇಳಿ. ನನಗೆ ಅದು ತುಂಬ ಖುಷಿ ಕೊಟ್ಟಿದೆ. ಯಾಕಂತ ಹೇಳಿದ್ರೆ ಅವರ ಆಲೋಚನೆ ತುಂಬ ಒಳ್ಳೆಯದಿತ್ತು. ಯಾಕಂದರೆ ನಾನು ಸಹ ತುಂಬ ಮೊದಲು ಬಜರಂಗ ದಳದಲ್ಲೆಲ್ಲ ಇರುವಾಗ ನಾನು ಸಹ ಒಂದು ಆಲೋಚನೆ ಮಾಡಿದ್ದೆ. ಹಲವು ಮಕ್ಕಳು ವಿದ್ಯಾಭ್ಯಾಸದ ತೊಂದರೆಯಿಂದ ಕೆಲವು ಮನೆಗಳಲ್ಲಿ ಮನೆ ಸರಿ ಇರುವುದಿಲ್ಲ. ನಾವು ಈಗ ರೋಟರಿ ಮುಖಾಂತರ ತುಂಬ ಮನೆಗಳನ್ನು ಈಗ ಬೇರೆ ಬೇರೆ ಅವರವರ ಅಧ್ಯಕ್ಷದ ಸಮಯದಲ್ಲಿ ಮಾಡಿದ್ದೇವೆ. ಅದಕ್ಕೂ ಕೂಡ ನಾವು ಭಾಗಿಯಾಗಿದ್ದೆವು. ಹಾಗೆಯೇ ಇದು ಕೂಡ ಒಳ್ಳೆ ಒಂದು ಉದ್ದೇಶದಿಂದ ಇವರು ಮಾಡಿದ್ದಾರೆ. ನಾನು ವಾಟ್ಸಪ್ ಗ್ರೂಪ್ನಲ್ಲಿ ನಾವು ನೋಡ್ತಾ ಇದ್ದೇನೆ, ಈಗ ಒಬ್ಬ 1,000 ಹಾಕಿದ್ರೆ ಒಬ್ಬ 500, ಒಬ್ಬ 200, ಅವನ ಶಕ್ತಿ ಅನುಸಾರ ಆಗ್ತದೆ. ಆದರೆ ಇದರಲ್ಲಿ ಡಬ್ಬೆ ಮಾಡಿದ್ರಿಂದ ಅವನ ಎಷ್ಟು ಅವಶ್ಯಕ ಯಾವ ರೀತಿ ಅವನು ವಿನಿಯೋಗ ಮಾಡ್ತಾನೆ ಅನ್ನೋದು ಯಾರಿಗೆ ಗೊತ್ತಿರುವುದಿಲ್ಲ. ಅವರು ಟೋಟಲ್ ಒಂದು ಕೊಡುವಂಥ ಸಂದರ್ಭದಲ್ಲಿ ಅದನ್ನು ಒಟ್ಟು ಸೇರಿಸಿ ಅವರಿಗೆ ಅಶಕ್ತರಿಗೆ ಕೊಡುವಂಥದ್ದು ಯೋಚನೆ ತುಂಬ ಒಳ್ಳೆಯದು. ನನಗೆ ಸಹ ಖುಷಿಯಾಗಿ ನಾನು ಸಹ ನಿಮ್ಮ ಇದರಲ್ಲಿ ಜೊತೆ ಸೇರ್ತೇನೆ ಅಂತ ಅವರಿಗೆ ಭರವಸೆ ಕೊಟ್ಟಿದ್ದೆ. ಹೀಗೆ ನಿಮ್ಮ ಈ ಒಂದು ಸಂಘಟನೆಯಲ್ಲಿ ನಾವು ಕೂಡ ಜೊತೆ ಆಗ್ತೇವೆ.
ಹಾಗೆಯೇ ಇನ್ನೂ ಹೆಚ್ಚು ಯಾಕೆ ಇದರ ಪ್ರಯೋಜನ ಜನರಿಗೂ ಸಿಗಲಿ. ಈಗ ಇವರು ಹೇಳಿದಾಗೆ ಸರ್ಕಾರದ ಹಲವು ಕಾರ್ಯಕ್ರಮಗಳು ಉಂಟು, ರಾಜ್ಯ ಸರ್ಕಾರ ಇರ್ಬೋದು, ಕೇಂದ್ರ ಸರ್ಕಾರ ಇರ್ಬೋದು. ಆದರೆ ಆ ಕಾರ್ಯಕ್ರಮ ಹೆಚ್ಚ ಜನರಿಗೆ ಮುಟ್ಟುದಿಲ್ಲ. ಯಾಕಂತ ಹೇಳಿದ್ರೆ ನಾವೇ ಈಗ ಕೆಲವು ಮನೆಗಳಲ್ಲಿ ವಿದ್ಯುತ್ ಇಲ್ಲ, ಅವರ ಮನೆಗೆ ಬೇಕಾದ ಸೂರಿಲ್ಲ, ಅವಾಗ ನಾವು ಪುರಸಭೆಯಲ್ಲಿ ಸಿಗ್ತದೆ, ಪಂಚಾಯತ್ನಲ್ಲಿ ಸಿಗ್ತದೆ ಅಂತ ಅವರಿಗೆ ಹೇಳ್ತೇವೆ. ಆದ್ರೆ ಅವರಲ್ಲಿ ಕೆಲವು ದಾಖಲಾತಿಗಳ ಸಮಸ್ಯೆಯಿಂದ, ಮತ್ತೆ ಈಗ ಆಯುಷ್ಮಾನ್ ಅನ್ನುವಂಥ ಒಂದು ಯೋಜನೆ ಉಂಟು ನರೇಂದ್ರ ಮೋದಿ ಅವರು ಕೇಂದ್ರ ಸರ್ಕಾರ. ಆದ್ರೆ ಎಷ್ಟೋ ಜನಕ್ಕೆ ಅದನ್ನು ಇನ್ನೂ ಕೂಡ ಮಾಡಿಲ್ಲ. ಪೋಸ್ಟ್ ಆಫೀಸ್ ನಲ್ಲಿ ಕೂಡ ಯೋಜನೆ ಉಂಟು, ಅದನ್ನು ಕೂಡ ಇನ್ನೂ ಜನರಿಗೆ ಕೆಲವು ತಲುಪಲಿಲ್ಲ. ಯಾಕಂತ ಹೇಳಿದ್ರೆ ಅವರಿಗೆ ಒಂದು ಉದಾಸೀನತೆ, ಒಂದು ಆ ಸಮಸ್ಯೆ ಬಂದಾಗ ಅದರ ಬಗ್ಗೆ ಆಲೋಚನೆ ಮಾಡುವಂಥದ್ದು. ನಂತರ ಅವರ ಕೆಲವು ರೇಷನ್ ಕಾರ್ಡ್ಗಳ ಸಮಸ್ಯೆ, ಆಧಾರ್ ಕಾರ್ಡ್ಗಳ ಸಮಸ್ಯೆಯಿಂದ ಅದೆಲ್ಲ ಆಗದಿರುವಂಥದ್ದು. ಆವಾಗ ಇಂಥ ಯೋಜನೆಗಳು ತುಂಬಾ ಪ್ರಯೋಜನ ಆಗ್ತದೆ. ನಾವು ಅವತ್ತು ಕಳೆದ ಸಲ ಶ್ರೀಧರ್ ಭಟ್ರು ಅವರು ಒಂದು ಮನೆ ನಿರ್ಮಾಣ, ರೋಟರಿ ಕ್ಲಬ್ ಅವರು ಮನೆ ನಿರ್ಮಾಣ ಸಂದರ್ಭದಲ್ಲಿ ಒಂದು ಮನೆಯಲ್ಲಿ 3 ಹೆಣ್ಣು ಮಕ್ಕಳು ಶಾಲೆಗೆ ಹೋಗುವಂತ ಹೆಣ್ಣು ಮಕ್ಕಳು, ಮನೆಯ ಪರಿಸ್ಥಿತಿ ತುಂಬಾ ಹಾಳಿತ್ತು. ಟರ್ಪಲ್ ಹಾಕಿಕೊಂಡು ಜೀವಿಸ್ತಾ ಇದ್ರು. ಒಂದು ಅಜ್ಜಿ, ತಾಯಿ ಇಲ್ಲ, ತಂದೆ ಇಲ್ಲ, ಆ ಅಜ್ಜಿ ಕೂಲಿ ಮಾಡಿಕೊಂಡು ಅವರೊಂದು ಮಕ್ಕಳನ್ನು ಸಾಕ್ತಾ ಇದ್ರು. ಅದನ್ನು ನಾನು ಬೇರೆಯವರ ಮುಖಾಂತರ ಗುರುತಿಸಿಕೊಂಡು ನಮ್ಮ ಕ್ಲಬ್ ಅಲ್ಲಿ ಪೂರ್ಣಚಂದ್ರ ಅವರ ಅವಧಿಯಲ್ಲಿ ಹೇಳಿದಾಗ ಅದು ಶ್ರೀಧರ್ ಭಟ್ರು ತುಂಬಾ ಮುತುವರ್ಜಿಯಿಂದ ಅವರು ಕೆಲಸ ಮಾಡಿದ್ರು. ಅದು ನಮ್ಮ ಸಮಯಕ್ಕೆ ಆಗಿದೆ. ಇದು ಮಾತ್ರ ಅಲ್ಲ, ಶ್ರೀಧರ್ ಭಟ್ರು ಅವರು ನಾವು ನೋಡಿದಾಗೆ ನಾವು ಏನೇ ಒಂದು ಕ್ಲಬ್ ಅಲ್ಲಿ, ಅವರು ನಮ್ಮ ಕ್ಲಬ್ ಮೆಂಬರ್, ಏನು ಹೇಳಿದಾಗ ಅವರು ಮೊನ್ನೆ ಕೂಡ ನಮ್ಮ ಕ್ಲಬ್ ಅಲ್ಲಿ ಈಗ ಹಾಲ್ ಆಗ್ತಾ ಉಂಟು, ಡೈನಿಂಗ್ ಹಾಲ್. ಅದಕ್ಕೆ ಮೇಸ್ತ್ರಿಗಳ ಸಮಸ್ಯೆ ಬಂದಾಗ ಅವರೇ ಜನ ತಂದು ಅವರೇ ಕೂಡಲೇ, ಅವರು ನಿಜವಾಗಿ ವೆಲ್ಡಿಂಗ್ ಇಂಜಿನಿಯರಿಂಗ್ ಬರುತ್ತೆ, ಆದ್ರೂ ಕೂಡ ಇದನ್ನು ಮಾಡಿ ಈಗ ನನಗೆ ಒಂದು ಧೈರ್ಯ ಕೊಟ್ಟಿದ್ದಾರೆ, ನಾನು ಮಾಡಿ ಮುಗಿಸ್ತೇನೆ ಅಂತ. ಹಾಗೆ ಮೊನ್ನೆ ಒಂದು ಮನೆ ನೋಡ್ಲಿಕ್ಕೆ ಹೋದಾಗ ಕೂಡ ಹಾಗೆ ನಾವು ಮಾಡ್ತೇನೆ ಎದುರುಬೇಡ, ನಾನೇ ಮನಸ್ಸು ಮಾಡಿಲ್ಲ. ಅವರಾದ್ರೂ ಅವರ ಕೈಯಿಂದ ಹಾಕಿ, ನಾನು ಅವರ ಬಗ್ಗೆ ತುಂಬಾ ಕೇಳಿದೆ, ಬೇರೆ ಬೇರೆ ಕಡೆಗಳಲ್ಲಿ ಅವರ ಕೈಯಿಂದ ಹಾಕಿ ಇದರ ಸೇವೆಯನ್ನು ಮಾಡಿದ್ದಾರೆ. ತುಂಬಾ ಖರ್ಚು ಮಾಡಿ ಉಡುಪದಲ್ಲಿ ಇರ್ಬೋದು, ಬೇರೆ ಬೇರೆ ಕಡೆಗಳಲ್ಲಿ ಅವರು ಒಳ್ಳೆ ರೀತಿಯಿಂದ ಮಾಡಿದ್ದಾರೆ. ಹಾಗೆ ಅವರ ಧರ್ಮಪತ್ನಿ ಕೂಡ, ಅವರ ಆಲೋಚನೆ ಒಳ್ಳೆದುಂಟು. ಅವರು ಈ ಒಂದು ಏನೋ ಒಂದು ಕೈ ಹಿಡಿದಿದ್ದಾರೆ, ಇದೊಂದು ಯಶಸ್ವಿಯಾಗಲಿ, ಇದ್ರ ಇನ್ನಷ್ಟು ವಿಸ್ತಾರವಾಗಲಿ, ಇನ್ನಷ್ಟು ಇದರ ಪ್ರಯೋಜನ ಜನರಿಗೆ ಸಿಗಲಿ, ಇದರ ಅಶಕ್ತರಿಗೆ ದಾರಿದೀಪ ಆಗಲಿ ಅಂತ ಹೇಳ್ತಾ ನಾನು ಈ ಕಾರ್ಯಕ್ರಮದಲ್ಲಿ ಶುಭ ಹಾರೈಸ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಧನ್ಯವಾದ. ಇದು ನಾವೆಲ್ಲ ಮಹಿಳೆಯರು ಸೇರಿಕೊಂಡು ಒಂದು ಯಾರಿಗಾದ್ರೂ ಸಹಾಯ ಆಗಲಿ, ಮಹಿಳೆಯರಿಗೂ ಅಂತಲ್ಲ, ಅದು ಯಾರು ಯುವಕರಿಗಾಗ್ಬೋದು, ಅಲ್ಲ ಅಶಕ್ತರ ಬೇರೆ ಯುವ ಆಗ್ಬೋದು. ಹಾಗೆ ನಾವೆಲ್ಲಕೊಂಡು ಒಂದು ಅಶಕ್ತ ಹಿಂದೂ ಬಾಂಧವ್ಯ ಸೇವಾ ಮಂಡಲ ಸಂಘ ನಿರ್ಮಾಣ ಮಾಡಿದ್ದೇವೆ. ಅದರ ಉದ್ಘಾಟನೆಯನ್ನು ಹಾಗೂ ಭಾರತ ಮಾತಾ ಪೂಜಾ ಕಾರ್ಯಕ್ರಮವನ್ನು ಆಯೋಜಿಸಿಕೊಂಡಿದ್ದೇವೆ. ಅದರಲ್ಲಿ ಅತಿಥಿಗಳಾಗಿ ಶ್ರೀಯುತ ಚಂದ್ರಶೇಖರ್ CEO ಇವರನ್ನು ಕರೆದಿದ್ದೇವೆ. ಅವರು ಒಳ್ಳೆತನದಿಂದ ನಮ್ಮ ಬಗ್ಗೆ ಮಾತಾಡಿ ನಮಗೆಲ್ಲ ಸಂಘಕ್ಕೆ ಒಳ್ಳೆಯದಾಗಿ ಮುಂದುವರಿಸಿಂತ ಆಡಳಿತ ಮಾಡಿದ್ದಾರೆ. ಇವರಿಗೆ ತುಂಬು ಹೃದಯದ ಧನ್ಯವಾದ. ಇವರು ಕೂಡ ನಮ್ಮ ಕಡೆಗೆ ಹೋಗೋದು ಬಂದು ಈ ನಾವು ನೋಡಿದ್ದೇವೆ, ಇದರಿಂದ ಒಳ್ಳೆಯ ಸಹಾಯ ಆಗಬಹುದು ಅಂತ ಅಂದಾಜಿಸಿ ನಮಗೆ ಹಾಡಿಸಿದ್ದಾರೆ. ಇವರಿಗೂ ಕೂಡ ನಮ್ಮ ಮಹಿಳಾ ಸಂಘದಿಂದ ಧನ್ಯವಾದಗಳು. ಹಾಗೆಯೇ ಈ ದೇವಸ್ಥಾನದಲ್ಲಿ ಬಹಳಷ್ಟು ಕಾರ್ಯಕ್ರಮ ಆಗ್ತಾ ಇರ್ತದೆ. ಎಲ್ಲರಿಗೂ ಕೂಡ ಇವರು ಆಶ್ರಯ ಕೊಟ್ಟಿದ್ದಾರೆ. ಹಾಗಾಗಿ ಗುರುಪ್ರಸಾದ್ ಬಳ್ಳ ಇವರು ನಮಗೂ ಕೂಡ ಒಳ್ಳೆಯ ರೀತಿಯಲ್ಲಿ ಇವತ್ತಿಗೆ ನಮಗೆ ಸಹಾಯ ಮಾಡಿ ಬನ್ನಿ ಮಾಡಿ ಕಾರ್ಯಕ್ರಮ ಅಂತ ಹೇಳಿ ನಮ್ಮನ್ನು ಒಳ್ಳೆಯ ರೀತಿಯಿಂದ ಕಾರ್ಯಕ್ರಮ ಮಾಡಲಿಕ್ಕೆ ಕಾರಣರಾಗಿದ್ದಾರೆ. ಅವರಿಗೂ ಸಹ ನಮ್ಮ ಮಹಿಳಾ ಸಂಘದಿಂದ ಧನ್ಯವಾದಗಳು. ಹಾಗೆಯೇ ಇಲ್ಲಿ ಮಾಧ್ಯಮ ಹಾಗೂ ಸ್ಥಳಾವಕಾಶ